ಕಳೆದ ವಾರ ಸುರಿದ ಭಾರೀ ಮಳೆಗೆ ಮಂಗಳೂರಿನ ಕಡಲ ತೀರಗಳಲ್ಲಿ ಕಡಲ್ಕೊರೆತ ಸಂಭವಿಸಿತ್ತು. ಕಡಲ್ಕೊರೆತ ತಡೆಗೆ ಹಾಕಿದ್ದ ಬಂಡೆಕಲ್ಲುಗಳು ಅಲೆಗಳ ರಭಸಕ್ಕೆ ಕೊಚ್ಚಿ ಹೋಗಿದ್ದವು. ಹೀಗಾಗಿ ಸಮುದ್ರದ ತಟದಲ್ಲಿರುವ ಜನತೆ ಈ ಬಂಡೆಕಲ್ಲು ಹಾಕೋದು ಸಾಕು, ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಕಳೆದ ಅನೇಕ ವರ್ಷಗಳಿಂದ ಆಗ್ರಹಿಸುತ್ತಲೇ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಹೊಸ ಪ್ಲಾನ್ ಮಾಡಿದ್ದು ಪ್ರಾಕೃತಿಕ ರಕ್ಷಾ ಕವಚದ ಮೂಲಕ ಕಡಲ್ಕೊರೆತ ತಡೆಗೆ ಮುಂದಾಗಿದೆ. ನಾವು ನೋಡಿರಬಹುದು, ನಮ್ಮ ಅರಬ್ಬಿ ಸಮುದ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುನಾಮಿಗಳು, ಸಾಕಷ್ಟು ಚಂಡಮಾರುತಗಳು ಉದ್ಭವ ಆಗ್ತಾ ಇದ್ದಾವೆ. ಈ ಚಂಡಮಾರುತ ಮತ್ತು ಸುನಾಮಿಗಳಿಂದ ಆಗ ಒಂದು ಪರಿಣಾಮ ಏನಂತಂದರೆ, ಒಂದು ಅಲೆಗಳಿಂದ ಆಗುವಂತಹ ನಮ್ಮ ನದಿ ಸಮುದ್ರ ತಟದಲ್ಲಿ ಆಗುವಂಥ ಡ್ಯಾಮೇಜು, ಅದು ಸವಕಳಿಕೆ ಆಗ್ತದೆ, ಎರೋಷನ್ ಆಗ್ತದೆ, ಎಷ್ಟೋ ಭೂಮಿ ಸಮುದ್ರ ಪಾಲಾಗಿ ಹೋಗ್ತಾ ಇದೆ. ಎರಡನೇದು ಬರುವಂಥ ಬಿರುಗಾಳಿ, ವಿಂಡ್ ಸ್ಪೀಡ್ ಏನಿದೆ ಅದು ತುಂಬ ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ಲ್ಯಾಂಡ್ವರ್ಡ್ ಸೈಡಲ್ಲಿ ಏನೇ ಪ್ರಾಪರ್ಟಿ ಇದ್ರೂ ಅದು ಡ್ಯಾಮೇಜ್ ಮಾಡುತ್ತೆ. ಸೊ ಇವೆರಡಕ್ಕೂ ಸಹ ರಕ್ಷಾ ಕವಚವಾಗಿ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಗ್ರೀನ್ ಬೆಲ್ಟನ್ನು ನಾವು ರೆಡಿ ಮಾಡಿದ್ದೇವೆ. ವಿಶೇಷ ಏನು ಅಂದ್ರೆ, ವಿಶ್ವ ಬ್ಯಾಂಕ್ ಕೂಡ ಅರಣ್ಯ ಇಲಾಖೆಯ ಈ ಪ್ಲಾನ್ಗೆ ಭೇಷ್ ಎಂದಿದೆ. ಪ್ರಕೃತಿಯ ರೌದ್ರಾವತಾರವನ್ನ ತಣಿಸೋದು ಪ್ರಕೃತಿಗೆ ಮಾತ್ರ ಸಾಧ್ಯ. ರಾಜ್ಯದಲ್ಲಿರುವ 320 ಕಿಲೋಮೀಟರ್ ಉದ್ದದ ಕಡಲ ತೀರದಲ್ಲಿ ಎಲ್ಲೆಲ್ಲಿ ಪ್ರಾಕೃತಿಕವಾಗಿ ಗಿಡ ಮರಗಳು ಬೆಳೆದುಕೊಂಡಿದೆಯೋ ಅಂತಹ ಪ್ರದೇಶಗಳಲ್ಲಿ ಕಡಲ್ಕೊರೆತ ಸಂಭವಿಸುತ್ತಿಲ್ಲ. ಎಲ್ಲೆಲ್ಲಿ ಇಂತಹ ಮರಗಿಡಗಳನ್ನು ನಾಶ ಮಾಡಿ ಮನೆ ರಸ್ತೆ ನಿರ್ಮಾಣ ಮಾಡಲಾಗಿದೆಯೋ ಅಲ್ಲಿ ಮಾತ್ರ ಕಡಲ್ಕೊರೆತ ಉಂಟಾಗಿದೆ. ಹೀಗಾಗಿ ಇದನ್ನ ತಡೆಗಟ್ಟಲು ಅರಣ್ಯ ಇಲಾಖೆಯು ಕಡಲ ತೀರವನ್ನು 4 ವಲಯಗಳನ್ನಾಗಿ ವಿಂಗಡಿಸಿ ಜೈವಿಕ ರಕ್ಷಾ ಕವಚಗಳಾಗಿರುವ ಗಿಡ ಬಳ್ಳಿಗಳನ್ನ ನೆಟ್ಟಿದೆ. ರಾಜ್ಯ ಸರ್ಕಾರ, ವಿಶ್ವ ಬ್ಯಾಂಕ್ ಕೂಡ ಇದಕ್ಕೆ ಸಮ್ಮತಿ ಸೂಚಿಸಿದ್ದು 2022ರಿಂದ ಹಂತ ಹಂತವಾಗಿ ಈ ಕಾರ್ಯ ಅನುಷ್ಠಾನಕ್ಕೆ ಬರ್ತಾ ಇದೆ. 4 ಝೋನ್ಗಳಾಗಿ ನಾವು ಅದನ್ನ ಬೇರೆ ಬೇರೆ ಜಾತಿಗಳನ್ನ ಇಟ್ಕೊಂಡು, ಅದು ಸ್ಥಳೀಯ ಸಸ್ಯ ಪ್ರಭೇದಗಳನ್ನೇ ಹುಡುಕಿ ಹಾಕೊಂಡು ಈ ಒಂದು ರಕ್ಷಾ ಕವಚವನ್ನು ನಿರ್ಮಿಸಿದ್ದೀವಿ. ಮೊದಲಿಗೆ ಝೋನ್ ಏನು ಹೇಳ್ತೀವಿ ಅಂತಂದರೆ, ಅದು ಈ ನಮ್ಮ ವೈಗೆ ಏನಿದೆ ಅದು ತುಂಬ ಲೂಸ್ ಆಗಿರೋದ್ರಿಂದ ಅದನ್ನು ಹಿಡಿದಿಟ್ಕೊಳೋದಕ್ಕೆ ಸಾಯಿಲ್ ಬೈಂಡರ್ಸ್ ಅಂತ ಹೇಳಿ ನಮ್ಮ ಇದನ್ನು ಬೈಂಡರ್ಸ್ ವೀಡ್ಸ್ಗಳು ಮಾತ್ರ ಬೆಳೆದಿದ್ದೇವೆ. ಅದ್ರ ಜೊತೆಯಲ್ಲಿ ಸೈಪ್ರಸ್ ಅಂತ ಗ್ರಾಸ್ ಜಾತಿ ಇದೆ, ಸೈನಡಾನ್ ಅಂತ ಇದೆ. ಇವೆಲ್ಲವೂ ಸಹ ಈ ಒಂದು ವೈಗೆಯನ್ನು ಹಿಡಿದಿಟ್ಕೊಳುತ್ತೆ. ಹಾಗಾಗಿ ಆ ಮರಳು ಎಷ್ಟು ಲೂಸ್ ಇದ್ದರೂ ಸಹ ಅದನ್ನು ಹಿಡಿದಿಟ್ಕೊಳೋದ್ರಿಂದ ಫಸ್ಟ್ ಝೋನ್ ಅದಿರ್ತದೆ. ಎರಡನೇ ಝೋನು, ಅದು ಅಲೆಗಳು ಬಂದಾಗೂ ಸಹ ಏನಾಗುತ್ತೆ, ನೀರು ಬಂದು ಮೇಲೆ ಬಂದು ಮತ್ತೆ ಹರಿದೋಗುತ್ತೆ ಹೊರತು ಸಮುದ್ರ ಅದು ಸವೆದು ಹೋಗೋದಿಲ್ಲ, ನದಿ ಸಮುದ್ರ ಪಾಲಾಗೋದಿಲ್ಲ ಮಣ್ಣೆಲ್ಲ. ಎರಡನೇ ಝೋನಲ್ಲಿ ನಮ್ಮದು ಬುಷಿ ಝೋನ್ ಅಂತ ಹೇಳ್ತೀವಿ, ಪೊದೆಗಳ ಗುಂಪುಗಳ ಜಾತಿಯ ಗಿಡಗಳು. ಸೊ ಆ ಪೊದೆಗಳು ಏನು ಮಾಡ್ತವೆ ಅಂತಂದರೆ, ಅದು ಎಲ್ಲ ಮಣ್ಣನ್ನು ಹಿಡಿದಿಟ್ಕೊಳ್ಳೋ ಜೊತೆಯಲ್ಲಿ ಬರುವಂಥ ಬಿರುಗಾಳಿಯನ್ನು ಮೇಲ್ಮೇಲಕ್ಕೆ ತೊಗೊಂಡೋಗ್ತಾ ಹೋಗುತ್ತೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದ ಪ್ರದೇಶದಲ್ಲಿ ಇದನ್ನು ಅನುಷ್ಠಾನ ಮಾಡಲಾಗಿದೆ. ಮೊದಲನೇ ವಲಯದಲ್ಲಿ ಮರಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಕೆ ಬಳ್ಳಿ ಮಾದರಿಯ ಐಫೋಮಿಯಾ, ಸ್ಪೈನಿ ಪ್ಲಸ್, ಸೈಪ್ರಸ್ನಂತಹ ಗಿಡಗಳನ್ನು ಬೆಳೆಸಲಾಗುತ್ತದೆ. ಇವು ಮರಳು ಕರಗೋಕೆ ಅವಕಾಶ ಮಾಡಿಕೊಡೋದಿಲ್ಲ. ಎರಡನೇ ವಲಯದಲ್ಲಿ ಪ್ರೇಮ್ನಾ, ಕ್ಲೆರೋಡೆಂಡ್ರಮ್, ವಿಟೆಕ್ಸ್ ಹಾಗೂ ಕೆವೋಲಾನಂತಹ ಪೊದೆಗಳನ್ನು ಬೆಳೆಸಲಾಗುತ್ತೆ. ಇವು ಗಾಳಿ ಮಳೆಯಿಂದ ಉಂಟಾಗುವ ಕಡಲ್ಕೊರೆತದಿಂದ ರಕ್ಷಣೆಯನ್ನ ನೀಡುತ್ತೆ. ಮೂರನೇ ಹಂತದಲ್ಲಿ ಬಸರಿ, ನೋನಿ, ಹೊಂಗೆಯಂತಹ ಕುಬ್ಜ ಗಿಡಗಳನ್ನು ಬೆಳೆಸಲಾಗುತ್ತದೆ. ನಾಲ್ಕನೇ ವಲಯದಲ್ಲಿ ಗಾಳಿ ಮರಗಳನ್ನು ನೆಡಲಾಗುತ್ತೆ. ಇವು ದೊಡ್ಡ ದೊಡ್ಡ ಚಂಡಮಾರುತದಿಂದ ಉಂಟಾಗುವ ಕಡಲ್ಕೊರೆತದಿಂದ ರಕ್ಷಣೆಯನ್ನ ನೀಡುತ್ತೆ. ಅರಣ್ಯ ಇಲಾಖೆಯ ಈ ಪ್ಲಾನ್ ವರ್ಕೌಟ್ ಆಗೋದಂತೂ ಪಕ್ಕ. ಆದ್ರೂ ಸಹ ಸೋಮೇಶ್ವರ, ಬಟ್ಟಂಪಾಡಿಯಂತಹ ಕಡಲ ತೀರದಲ್ಲಿ ಜಾಗದ ಅಭಾವದಿಂದ ಈ ಪ್ಲಾನ್ ಅನುಷ್ಠಾನಕ್ಕೆ ಬರೋದು ಕಷ್ಟ. ಕಳೆದ ವರ್ಷ 5 ಹೆಕ್ಟೇರ್ ಕಡಲ ತೀರದಲ್ಲಿ ಈ ಯೋಜನೆ ಅನುಷ್ಠಾನವಾಗಿದ್ದು, ಈ ವರ್ಷ 20 ಹೆಕ್ಟೇರ್ ಜಾಗದಲ್ಲಿ ಜೈವಿಕ ರಕ್ಷಾ ಕವಚ ಬೆಳೀತಾ ಇದೆ. ಸೊ ಹಾಗಾಗಿ ಇದು ವಿಭಿನ್ನ ಮಲ್ಟಿ ಒಂದು ಪರ್ಪಸ್ ಆಗಿ ಇದನ್ನು ಡೆವಲಪ್ ಮಾಡಿದ್ದೀವಿ. ಬರೀ ಸಮುದ್ರ ಕೊರೆತ ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಬರುವಂಥ ಬಿರುಗಾಳಿಗೆ ಸಹ ತಡೆಗೋಡೆಯಾಗಿ ನಿಂತು ಯಾವುದೇ ಒಂದು ನಾವು ಮಾಡುವಂಥ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಇದು